ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ವಜ್ರಕವಚ ಮೇಲೆ ಕೆಳಗಿಂದ ಅವನಿಗೆ ಪಟ್ಟೆ ಹಾಕಿದ್ದಾರೆ, ನೋಡ್ಬೋದು ಶ್ರೀಕೃಷ್ಣನ ಅಲಂಕಾರ. ಆನಂತರ ಪೂಜೆಗಳನ್ನು ನೋಡ್ಕೊಂಡ್ಬನ್ನಿ. ಭೋಜನ ಶಾಲೆ ಮುಖ್ಯ ಪ್ರಾಣಿಗಳು ತುಂಬ ಚೆಂದಾಗಿದ್ರು. ಇವತ್ತು ಶನಿವಾರ ತಾನೇ, ತುಂಬ ಚೆಂದ ಅಲಂಕಾರ ಮಾಡ್ತಾರೆ. ಆಮೇಲೆ ಪೂಜೆ ನೋಡ್ಕೊಂಡು ಬನ್ನಿ. ಆಮೇಲೆ ಉಡುಪಿಯಲ್ಲಿ ನಡೆದ ಬೇರೆ ಬೇರೆ ನಮ್ಮ ಕಡೆಯಲ್ಲಿ ನಡೆದ ದೀಪಾವಳಿ ಆಚರಣೆ ನೋಡ್ಕೊಂಡು ಬರೋಣ ಇವತ್ತು. ಆಮೇಲೆ ಸೌದೆ ಶ್ರೀಗಳು ಯಮದೀಪ ಇಡೋದು, ಆಮೇಲೆ ಜಲಪೂರ್ಣ ಅದನ್ನು ನೋಡ್ಕೊಂಡು ಬನ್ನಿ. ಕಾಣಿಯೂರು ಮಠದಲ್ಲಿ ನಡೆದಂತಹ ಗೋಪೂಜೆಯನ್ನು ನೋಡ್ಕೊಂಡು ಬನ್ನಿ. ನೋಡ್ಬೋದು. ಆನಂತರ ಮೊನ್ನೆ ನಡೆದ ಬಲೀಂದ್ರ ಪೂಜೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ತುಂಬ ಮಳೆ ಆದ ಕಾರಣ ಹೋಗಲಿಕ್ಕೆ ಆಗಿರಲಿಲ್ಲ ನೋಡಿ. ಆನಂತರ ನಿನ್ನೆ ಮಾಡಿದಂತಹ ಒಂದು ಮೀಲ್ ಪ್ಲ್ಯಾನ್, ದ್ವಿದಳ ವ್ರತ ಮೀಲ್ ಪ್ಲ್ಯಾನ್ ನೋಡ್ಕೊಂಬರೋಣ. ಬಾಳೆಕಾಯಿದ್ದು ಸಿಪ್ಪೆ ತೆಕ್ಕೊಳ್ಳಿ, ಬಾಳೆಕಾಯಿದ್ದು ಬೇರೆ ನಮ್ಮನೆಯಲ್ಲಿ ಪಲ್ಯ ಮಾಡೋಣ ಇವತ್ತು, ತುಂಬಾ ಚೆಂದಾಗುತ್ತೆ. ಅದನ್ನ ನೀಟಾಗಿ ತುರ್ಕೊಳ್ಳಿ. ಸೈಡ್ ನಾರು ಬಂದರೆ ಸ್ವಲ್ಪ ತೆಗೆದಿಟ್ಕೊಳ್ಳಿ, ಯಾಕಂದರೆ ಅದು ಬೇಡ ನಾರು ನಮಗೆ. ಆನಂತರ ಅದನ್ನ ನೀರಲ್ಲಿ ಹಾಕಿ ಇಟ್ಬಿಡಿ. ನೋಡಿ, ಈ ಥರ ನಾರು ಬಂದಾಗ ತೆಗೆದಿಟ್ಕೊಳ್ಳಿ ಅಷ್ಟೇ. ಇಲ್ಲಿಂದ ಕಂಪ್ಲೀಟ್ ತೆಗೆಯೋದಾದರೆ ತೆಗೀರಿ. ನನಗೆ ಸ್ವಲ್ಪ ನಾರು ಹೊಟ್ಟೆಗೆ ಹೋಗಲಿ. ಈಗ ದ್ವಿದಳ ವ್ರತ ಆದ ತರಕಾರಿ ಯಾವುದು ಬಾರದ ಕಾರಣ ಸ್ವಲ್ಪ ನಾರಿನ ಅಂಶ ಹೊಟ್ಟೆಗೆ ಹೋಗಲಿ ಅಂತ ನಾನು ನಾರು ಜಾಸ್ತಿ ತೆಗಿಲಿಕ್ಕೆ ಹೋಗಲಿಲ್ಲ. ಆನಂತರ ಇವತ್ತು ಮಾವಿನಕಾಯಿದೊಂದು ಸಾರು ಮಾಡೋಣ, ತುಂಬಾ ಚೆನ್ನಾಗಾಗುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ಅದರ ವೀಡಿಯೋನ ಮಾಡಿದ್ದೆ. ನಾನು ಅದರ ಸಿಪ್ಪೆ ತೆಗೆದು ಒಂದು ಚಿಕ್ಕ ಪೀಸ್ ಕೆತ್ತೆ ತೆಕ್ಕೊಂಡ್ರೆ ಸಾಕು ಅದರದ್ದು. ನೋಡಿ, ಈಗ ಕೆತ್ತೆ ತಗೊಂಡು ಅದಕ್ಕೆ ಬೇಕಾದ ಸಾಮಾನೆಲ್ಲ ಹಾಕ್ಕೊಳ್ಳೋಣ. ಈಗ ನೋಡಿ, ಮಾವಿನಕಾಯಿ ಕೆತ್ತೆ, ಉಪ್ಪು, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಸ್ವಲ್ಪ ಬೆಲ್ಲ, ಅರಿಶಿನ ಇಷ್ಟು ಹಾಕ್ಕೊಂಡ್ರೆ ಸಾಕು. ಪೆಪ್ಪರ್ ಪುಡಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ನಾನು ಹಾಕ್ಕೊಂಡಿದ್ದು ಕಡಿಮೆ ಆಗಿತ್ತು. ಆನಂತರ ಅದನ್ನ ಗ್ರೈಂಡ್ ಮಾಡಿ ನೀರು ಬೇಕಾದಷ್ಟು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇದಕ್ಕೆ ಇಷ್ಟು ಮಾವಿನ ಕಾಯಿಗೆ ಸಾಧಾರಣ ಒಂದು ಅರ್ಧ ಲೀಟ್ರಷ್ಟು ನೀರು ಹಿಡಿಯುತ್ತೆ ಅಷ್ಟೇ. ಒಂದು 3 ಲೋಟಷ್ಟು ನೀರು ಹಾಕ್ಬೋದು ಅಷ್ಟೇ. ನೋಡಿ, ಆನಂತರ ಅದನ್ನ ಕುದಿಯಕ್ಕೆ ಇಟ್ಬಿಡಿ. ಆನಂತರ ಒಂದು ಕಡೆಯಿಂದ ನಾವು ಬಾಳೆಕಾಯಿ ಪಲ್ಯ ಮಾಡೋಣ. ಎಣ್ಣೆಯಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟು ಬಾಳೆಕಾಯಿನ ನೀರಲ್ಲಿ ಹಾಕಿದ್ದನ್ನು ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ. ಆನೊಂದು ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಕೈ ಆಡಿಸಿ, ಅದಕ್ಕೆ ನೀರು ಹಾಕೋದೇನು ಬೇಡ, ಅದಕ್ಕೆ ಆ ಎಣ್ಣೆಯಲ್ಲೇ ಬೆಂದುಬಿಡುತ್ತೆ. 1 ನಿಮಿಷ ಸಾಕು ಹೀಗೆ ಮಗಚಿದ ನಂತರ ಅದಕ್ಕೆ ಬೆಲ್ಲ ಬೇಕಂದರೆ ಉಪ್ಪು ಮತ್ತು ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಅದು ಏನು ಬೇಕೋ ಅದು ಹಾಕ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡ್ರೆ ಮುಚ್ಚಿಟ್ಟು 1 ನಿಮಿಷ ಅಥವಾ 2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಕೂಡ ಸ್ವಲ್ಪ ಮುಚ್ಚಿ ಬೇಯಿಸಿದರೆ ಪಲ್ಯ ರೆಡಿಯಾಗಿಬಿಡುತ್ತೆ. ಚಕಾಚಕ್ ಅಂತ ಯಾರಾದರೂ ಬಂದಾಗ ಯಾವ ಥರ ಮಾಡ್ಬೋದು ಅಂತ ನಿಮಗೊಂದು ಈ ಪ್ಲ್ಯಾನ್ ನೋಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಯಿತಾ ಇದು ಬಾಳೆಕಾಯಿ ಪಲ್ಯ. ನೋಡಿ, ಪಲ್ಯ ರೆಡಿಯಾಗಿಬಿಡ್ತು. ಆನಂತರ ನಾನು ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ ಕಾರಣ ಕೂಡಲೇ ತೆಗೆದಿಟ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಅದು ಕಿಲುಬಿದ್ದು ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಮೊನ್ನೆ ದೀಪಾವಳಿಗೆ ಅಂತೇಳಿ ಹೊಸ ಬಾಣಲಿ ತಗೊಂಡ್ಬಂದಿದ್ದೆ. ಎಣ್ಣೆಯಲ್ಲಿ ಕರಿಯೋದಕ್ಕೆಲ್ಲ ತುಂಬ ಚೆಂದಾಗತ್ತೆ. ಅಷ್ಟೊತ್ತಿಗೆ ಈ ಸಾರು ಕುದಿಯಿತು. ಅದಕ್ಕೆ ನೋಡಿ, ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮಗಳೊಬ್ಬರು ಬಂದಿದ್ದರು, ತುಂಬ ದೂರದ ಸಂಬಂಧ ಆ್ಯಕ್ಚುಲಿ. ಬಟ್ ನನಗೆ ತುಂಬ ಆತ್ಮೀಯರವರು, ಅವ್ರು ಬಂದಿದ್ದು, ಅದಕ್ಕೆ ನಾನು ಈ ಅಡುಗೆಗಳನ್ನೆಲ್ಲ ಮಾಡಿದ್ದೆ. ಆನಂತರ ನಾನು ಜೋಳದ ವಡೆ, ಆಮೇಲೆ ಕಾರ್ನ್ ಫ್ಲೇಕ್ಸ್ ಕರ್ದಿದ್ದೆಲ್ಲ ನಾನು ಮುಂದೆನೂ ತೋರಿಸಿದ್ದೀನಿ, ಅದನ್ನೂ ಮಾಡಿದ್ದೆ. ಸ್ವೀಟ್ ಅವರಿಗೆ ಅಷ್ಟು ಇಷ್ಟ ಇಲ್ಲ ಅಂತ ಸ್ವೀಟ್ ಅಂತೂ ಮಾಡಲಿಕ್ಕೆ ಹೋಗಿಲ್ಲ. ಜಿಲೇಬಿ ಇತ್ತು, ಅದನ್ನೇ ಸರ್ವ್ ಮಾಡಿದೆ. ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಮೊನ್ನೆ ವೀಡಿಯೋದಲ್ಲಿ ನೋಡಿ, ಅದನ್ನೇ ನಾನು ಮಾಡಿ ಹಾಕಿದೆ ಅವರಿಗೆಲ್ಲ, ನೋಡ್ಬೋದು. ಒಗ್ಗರಣೆ ಕೊಟ್ಟು ಬಿಸಿಯಾಗಿ ಸರ್ವ್ ಮಾಡಿ ಈ ಸಾರನ್ನೆಲ್ಲ ಕುಡಿಯೋದಕ್ಕೂ ತುಂಬ ಚೆಂದಾಗುತ್ತೆ. ಹುಳಿ ಸಿಹಿಯ ಖಾರ ಆಗಿ ತುಂಬಾ ಚೆನ್ನಾಗಿ, ಗಂಟ್ಲಿಗೆ ತುಂಬ ಹಿತ ಆಗುತ್ತೆ. ನೋಡಿ,
ಆ ವಡೆ ಜೊತೆ ಸಾರಿನ ಜೊತೆ ಪಲ್ಯ ಜೊತೆ ಸರ್ವ್ ಮಾಡಿದ್ದೀನಿ ಕಾಣ್ಬೋದು. ಆಮೇಲೆ ಚಪಾತಿನೂ ಮಾಡ್ಕೊಂಡಿದ್ದೆ ನಾನು. ಹೇಗಾಯಿತು ಹೇಳಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆಗೆ ಇನ್ನೊಂದು ಸಲ ಬರ್ತೀನಿ.